ಬಂದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಬಂಧುಗಳೇ, ಇದೇ ಫೆಬ್ರವರಿ 14ನೇ ತಾರೀಕಿನಂದು ಡಾಕ್ಟರ್ ಅಂಬೇಡ್ಕರ್ ರಂಗಮಂದಿರ ಒಳಪೇಟೆ ತೊಕ್ಕೋಟಿನಲ್ಲಿ ವಿಜೃಂಭಣೆಯ ವೀರರಾಣಿ ಹಬ್ಬಕ್ಕ ಉತ್ಸವ ನಡೀಲಿಕ್ಕಿದೆ. ಈ ಹಬ್ಬಕ್ಕ ಉತ್ಸವದ ಪತ್ರಿಕಾಗೋಷ್ಠಿಯನ್ನು ಇದೀಗ ನಡೆಸಲಿಕ್ಕಿದ್ದಾರೆ. ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯ ನಮ್ಮ ಸಮಿತಿಯ ಬೆನ್ನೆಲುಬು, ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರು, ಅದೇ ರೀತಿ ಇಲ್ಲಿಯ ಶಾಸಕರಾಗಿದ್ದುಕೊಂಡು ಇಡೀ ಒಂದು ಸಮಿತಿಯನ್ನು ಮುಂಚೂಣಿಯಲ್ಲೇ ಕೊಂಡೋಗುವಂತಹ ಮತ್ತು ತನ್ನ ಹುಟ್ಟುಹಬ್ಬದ ಸಂಭ್ರಮವನ್ನು ಕೂಡ ಆಚರಿಸುವಂಥ ಹಿರಿಯರಾದಂತಹ ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವ ಉಪಾಧ್ಯಕ್ಷರುಗಳಾದಂಥ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರವರು ಮತ್ತು ದೇವಕಿ ಆರ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿಯ ಕೋಶಾಧಿಕಾರಿಗಳಾದಂಥ ಆನಂದ ಸೈಗೋಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಹಬ್ಬಕ್ಕ ಉತ್ಸವಕ್ಕೆ ಇನ್ನೇನು 1-2 ದಿನ ಇರುವಂಥದ್ದು. ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ವಿಶೇಷವಾದ ಅಂಕಣದೊಂದಿಗೆ ವೀರರಾಣಿ ಹಬ್ಬಕ್ಕ ಸ್ವಾಭಿಮಾನದ ಸಿಂಪಿಲಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ನಮ್ಮೆಲ್ಲರ ಪ್ರೇರಣೆಯ ಸ್ತ್ರೀ ಶಕ್ತಿಯ ಒಂದು ಶಕ್ತಿಗೆ ಒಂದು ವಿಶೇಷ ಪ್ರಚಾರವನ್ನು ಕೊಟ್ಟು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೇರಣೆ ನೀಡಬೇಕೆಂಬ ಉದ್ದೇಶದಿಂದ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಾಸ್ತಾವಿಕವಾಗಿ ಈ ಒಂದು ಉತ್ಸವದ ಬಗ್ಗೆ ಮತ್ತು ನಮ್ಮ ಸಮಿತಿಯ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ನಮ್ಮೆಲ್ಲ ಹಿರಿಯರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು. 1997ರಿಂದ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಇದು 29ನೇ ಹಬ್ಬಕ್ಕ ಉತ್ಸವವನ್ನು ನಾಡ್ದು 14ನೇ ತಾರೀಕಿಗೆ ತೊಕ್ಕೋಟು ಒಳಪೇಟೆ ಮೈದಾನದಲ್ಲಿ ನಾವು ಆಚರಿಸಲಿದ್ದೇವೆ, ಉದ್ಘಾಟಿಸಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗ್ತದೆ. ತೊಕ್ಕೋಟು ಒಳಪೇಟೆಯ ಅಂಬೇಡ್ಕರ್ ರಂಗಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಾಣಿ ಹಬ್ಬಕ್ಕ ವಂಶಸ್ಥೆಯಾದಂಥ ಅನಿತಾ ಸುರೇಂದ್ರ ಕುಮಾರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಬೇರೆ ಬೇರೆ ಗಣ್ಯರು, ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ನಾನು ತಮ್ಮನ್ನು ವಿನಂತಿಸ್ತಾ ಇದ್ದೇನೆ, ರಾಣಿ ಹಬ್ಬಕ್ಕಳ ಬಗ್ಗೆ ರಾಜ್ಯಾದ್ಯಂತ ಪ್ರಚಾರವನ್ನು ಕೊಡಬೇಕು. ಆ ದೃಷ್ಟಿಯಲ್ಲಿ ನಾವು ಭಾಳ ದೀರ್ಘಕಾಲದಿಂದ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಒಂದು ನೋವಿನ ಸಂಗತಿ ಅಂತ ಹೇಳಿದರೆ, ಕಳೆದ 97ರಿಂದ ನಾವು ಸಾರ್ವಜನಿಕರಿಂದ ಧನ ಸಂಗ್ರಹ ಮಾಡಿಕೊಂಡು ಹಬ್ಬಕ್ಕ ಉತ್ಸವವನ್ನು ಬರ್ತಾ ಇದ್ದೇವೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಒಂದು ಸಲ ಅವರನ್ನು ಭೇಟಿ ಮಾಡಿದಾಗ ನಮಗೆ 25 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಕೆಲವು ವರ್ಷಗಳವರೆಗೆ ಅದು ಸರ್ಕಾರದ ಹಣದಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆನಂತರ ಜಿಲ್ಲಾಧಿಕಾರಿಗಳು ಅದು ಖಾಸಗಿ ಸಂಘಟನೆ ನಿಮ್ಮದು ಕೊಡಲಿಕ್ಕೆ ಆಗಲ್ಲ ಅಂತ ಅವರು ಅದನ್ನು ಕೊಡಲಿಲ್ಲ. ಆದರೆ ಒಂದು 4 ವರ್ಷದ ಕೆಳಗಡೆ ಪುನಃ ನಾವು ಸರ್ಕಾರವನ್ನು ಕೇಳಿದಾಗ ನಮಗೆ 10 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದರು. ಆ ಹಣ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ. ಜಿಲ್ಲಾಧಿಕಾರಿಗಳು ನಮಗೆ ಉತ್ಸವಕ್ಕೆ ಬರ್ತಾ ಇದ್ದಾರೆ ವಿನಃ ಅವರು ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆಯವರ ಹತ್ರ ನೀವು ವಿಚಾರಿಸಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಸಂಸ್ಕೃತಿಯವರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಸರ್ಕಾರದ ಹಣ ಅತ್ತಾಗಿ ಜಿಲ್ಲಾಧಿಕಾರಿಗಳಾಗಲಿ ಸರ್ಕಾರ ಇಲಾಖೆಯಲ್ಲಾಗಲಿ ಈ ಉತ್ಸವವನ್ನು ಮಾಡ್ತಾ ಇಲ್ಲ, ನಮಗೂ ಕೊಡ್ತಾ ಇಲ್ಲ. ಆದ್ದರಿಂದ ನಾವೇನೋ ಸಂಗ್ರಹ ಮಾಡ್ಕೊಂಡು ಮಾಡ್ತಾಯಿದ್ದೆ. ಇನ್ನು ಮುಂದಿನ ನಮ್ಮ ಜೀವಮಾನ ಇಡೀ ಹಬ್ಬಕ್ಕ ಉತ್ಸವವನ್ನು ಉಳ್ಳಾಲದಲ್ಲಿ ನೆನಪಿಟ್ಟುಕೊಂಡು ಹಬ್ಬಕ್ಕಳನ್ನು ಹೆಸರನ್ನು ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸೋ ದೃಷ್ಟಿಯಿಂದ ನಾವು ಹಬ್ಬಕ್ಕ ಉತ್ಸವವನ್ನು ಮಾಡ್ತಾಯಿದ್ದೇವೆ. ಆದರೆ ಸರ್ಕಾರ, ಜಿಲ್ಲಾಧಿಕಾರಿಗಳು ನಮಗೆ ನಮ್ಮ ಈ ಪ್ರಯತ್ನಕ್ಕೆ ಕೈ ಜೋಡಿಸಬೇಕಂತ ನಾನು ವಿನಂತಿ ಮಾಡುತ್ತಾ, ಮಾನ್ಯ ದಿನಕರ್ ಉಳ್ಳಾಲ್ರು ನಮ್ಮ ಉತ್ಸವದ ಬಗ್ಗೆ ಎಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ಈಗಾಗಲೇ ತಿಳಿಸಿದಾಗೆ ತಮಗೆ ಪತ್ರಿಕಾಗೋಷ್ಠಿಯ ವಿವರಣೆಯನ್ನು ಕೊಟ್ಟಿದ್ದೇವೆ. ಅಧ್ಯಕ್ಷತೆಯನ್ನು ಸನ್ಮಾನ್ಯ UT ಖಾದರ್ ಅವರು ವಹಿಸಲಿದ್ದಾರೆ. ವಿಶೇಷವಾಗಿ ಪ್ರಶಸ್ತಿ ಪ್ರದಾನವನ್ನು ನಾವು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ನಮ್ಮ SCDC ಬ್ಯಾಂಕಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅವರು ನೀಡಲಿಕ್ಕಿದ್ದಾರೆ. ಪ್ರಧಾನ ಅಭ್ಯರ್ಥಿರಾಗಿ ನಾವು ಸನ್ಮಾನ್ಯ DV ಸದಾನಂದ ಗೌಡರವರು ಇವತ್ತು ವಿಶೇಷವಾಗಿ ಇಲ್ಲಿ ಬರ್ತಾ ಇದ್ದಾರೆ. ನಮಗೆ ಜಯರಾಮ್ ಶೆಟ್ಟಿ ಅವರ ಹುಟ್ಟುಹಬ್ಬದ 80ನೇ ಹುಟ್ಟುಹಬ್ಬದ ಅಂತ ಹೇಳಿದರೆ ವರ್ಷದ ವಯಸ್ಸಲ್ಲಿ ಆಚರಣೆ ಮಾಡ್ತಾ ಇದೆ. ಹಬ್ಬಕ್ಕೋತ್ಸವ ಸಮಿತಿಯ ಲೆಕ್ಕದಲ್ಲಿ 29 ವರ್ಷ ಕಳೆದ ಇವತ್ತು ಸಂದರ್ಭದಲ್ಲಿ
ನಮ್ಮ 80ನೇ ವರ್ಷದ ಹಬ್ಬ ನಮ್ಮ ಜಯರಾಮ್ ಶೆಟ್ಟಿ ಅವರು ಅವರು ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿದ್ದರು. ಅವರ ಈ 80ನೇ ಹುಟ್ಟುಹಬ್ಬದ ಆಚರಣೆಯನ್ನು ವಿಶೇಷವಾಗಿ ಡಿ ವಿ ಸದಾನಂದ ಗೌಡರು ಬರ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮವರೇ ಆದ ಸನ್ಮಾನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ನಮ್ಮ ಈ ಕಾರ್ಯಕ್ರಮವನ್ನು ಬೆಣ್ಣವತ್ತಲು ಪ್ರದಾನ ಮಾಡಲಿಕ್ಕಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷ ಕೂಡ ನಾವು ಜೈನ ಮನೆತನದವರನ್ನು ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೇವೆ. ಈ ಸಲ ಬೆಳಿಗ್ಗಿನ ಕಾರ್ಯಕ್ರಮ ಇಲ್ಲದೆ ನಾವು ಮಧ್ಯಾಹ್ನದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ಅದೇ ಉದ್ಘಾಟನಾ ಕಾರ್ಯಕ್ರಮದೊಟ್ಟಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಮೊದಲು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ನಮ್ಮ ರಾಣಿ ಅಬ್ಬಕ್ಕಳ ವಂಶಸ್ಥರು ಕೂಡ, ಅವಳ ಮಗಳು ಕೂಡ ರಾಣಿ ಅಬ್ಬಕ್ಕಳಾಗಿ ಕಳೆದ ಬಾರಿ ನಮ್ಮ ಇದಕ್ಕೆ ಬಂದಿದ್ದರು, ಉದ್ಘಾಟನೆ ಮಾಡಿದರು, ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಅವರು ಕೂಡ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದೇ ರೀತಿಯಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳ ಬಗ್ಗೆ ಉದ್ಘಾಟನೆ ಮಾಡಲಿಕ್ಕೆ ಶ್ರೀಮತಿ ಆಶಾ ಜ್ಯೋತಿ ರೈ ಅವರಿದ್ದಾರೆ. ಅವರು ಕೂಡ ವಿಶೇಷವಾಗಿ ಸಂಘಟನೆಯಲ್ಲಿ ಇದ್ದವರು, ಬಣ್ ಸಂಘದ ಜಾಗತಿಕ ಮಟ್ಟದ ಅಧ್ಯಕ್ಷರ ಧರ್ಮಪತ್ನಿ ಕೂಡ ಆಗಿದ್ದಾರೆ. ಅವರು ಕೂಡ ಬಂದು ನಮ್ಮ ಉದ್ಘಾಟನೆಯನ್ನು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷ ನಡೆಯುವಂತೆ 2 ಪ್ರಶಸ್ತಿಗಳನ್ನು ನಾವು ಕೊಡಲಿಕ್ಕಿದ್ದೇವೆ. ಅಬ್ಬಕ್ಕ ಪ್ರಶಸ್ತಿ ಅಂತೇಳಿ, ಅದು ರಾಜ್ಯ ಮಟ್ಟದ ಪ್ರಶಸ್ತಿ. ಅಬ್ಬಕ್ಕ ಪ್ರಶಸ್ತಿಯಾಗಿ ಈ ಸಲ ಡಾಕ್ಟರ್ ಸಾಯಿ ಗೀತರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಮೋಹನ್ ಮಾಸ್ಟರ್ ಮಗಳಾದ ವಿದುಷಿ ರಾಜಶ್ರೀ ಉಳ್ಳಾಲ್ರವರು ಕೂಡ ಆಯ್ಕೆಯಾಗಿದ್ದಾರೆ. ಇಬ್ಬರಿಗೆ ಕೂಡ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದೆ. ಅದರ ನಂತರ ಜಯರಾಮ್ ಶೆಟ್ಟಿ ಅವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದೆ. ನಾವು ಈ ವೇದಿಕೆಯಲ್ಲಿ ಆ ಸಂದರ್ಭದಲ್ಲಿ ಅಭಿನಂದನೆ ನುಡಿಯನ್ನು ಡಾಕ್ಟರ್ ಚನ್ನಪ್ಪ ಗೌಡರು ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಅಕಾಡೆಮಿಯ ಅಧ್ಯಕ್ಷರುಗಳು ಇದ್ದಾರೆ. ನಮ್ಮ ಅವರೇ ಆದ ಸದಾಶಿವಳ್ಳರವರು, ಮಮತಾ ಗಟ್ಟಿ ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಪಕ್ಷದ ನಾಯಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ರಾಜೇಶ್ ಜಿ ಅವರು ನಮ್ಮ ಸಹಾಯಕ ನಿರ್ದೇಶಕರು ಕೂಡ ಇದ್ದಾರೆ. ನಮ್ಮ ಊರಿನವರೆಲ್ಲ ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿದ್ದಾರೆ. ನಮ್ಮಲ್ಲಿ ವಿಶೇಷವಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಬ್ಬಕ್ಕೆ ವಿಶೇಷವಾಗಿ ನಾವು ಕೊಡ್ತಾ ಇದ್ದೇವೆ. 2 ಗಂಟೆ ಮೊದಲು 1:30 ಗಂಟೆಗೆ ನಾವು ಮಾಲಾರ್ಪಣೆ ಮಾಡಿಕೊಂಡು ಹಬ್ಬಕ್ಕೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿಕೊಂಡು ನಮ್ಮ ವೇದಿಕೆ ಮುಹೂರ್ತ ಮಾಡಿದ ನಂತರ ನಾಡು ನುಡಿ ಗೀತೋತ್ಸವ ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿ ಉಳ್ಳಾಲ್ದವರು ಮಾಡ್ತಾ ಇದ್ದಾರೆ, ಉಳ್ಳಾಲ್ದವರೇ ಅವರು. ಅದರ ನಂತರ ಬ್ಯಾರಿ ಕಾರ್ಯಕ್ರಮ ಇದೆ. ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೊಬ್ಬರು ಯುವವಾಣಿಯವರು ಕೊಲ್ಲಿಯದವರು ಮಾಡ್ತಾ ಇದ್ದಾರೆ. ಕೊಂಕಣಿ ಕಾರ್ಯಕ್ರಮ ಕೂಡ ನಮ್ಮೊಟ್ಟಿಗಿದ್ದಾರೆ. ಅದರ ಕೂಡ ವಿಶೇಷವಾಗಿ ಕುಡುಂಬಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ನಂತರ ಬಲೆ ತೆಲಿಪಾಳೆ, ನಿಮಗೆಲ್ಲ ಗೊತ್ತುಂಟು, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಲೆ ತೆಲಿಪಾಳೆ ಬರೋದು ನಮ್ಮದೇ. ಇಷ್ಟುವರೆಗೆ ಈ ಕಾರ್ಯಕ್ರಮ ಇಲ್ಲಿ ತೊಕ್ಕೋಟ್ನಲ್ಲಿ ಮಾಡಲಿಲ್ಲ, ಅವರು ಬರ್ತಾ ಇದ್ದಾರೆ, ಅವರು ಕೂಡ ನಮ್ಮ ಕಾರ್ಯಕ್ರಮ ಬರ್ತಾ ಇದ್ದಾರೆ. ನಂತರ ಕಾರ್ಯಕ್ರಮದ ನಮ್ಮ ಸ್ವಾಗತ ಕಾರ್ಯಕ್ರಮವನ್ನು ನಿರ್ಮಲ ಭಟ್ರವರ ಸ್ವಾಗತ ನೃತ್ಯವನ್ನೊಂದಿಗೆ ಆರಂಭಿಸಲಿಕ್ಕಿದ್ದಾರೆ. ಈ ರೀತಿಯಲ್ಲಿ ನಮ್ಮ ಕಡೆಯದಾಗಿ ನಮ್ಮ ಈ ಸಭಾ ಕಾರ್ಯಕ್ರಮ ಆದ ನಂತರ ಜಾನಪದ ವೈವಿಧ್ಯ ನೃತ್ಯ ಬಗ್ಗೆ ಕನ್ನಡ ಸಂಸ್ಥೆ ಇಲಾಖೆ ಅವರು ಕೊಟ್ಟಂಥ ಕಲಾಭಿ ಬೆಂಗಳೂರವರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದೇ ರೀತಿಯಲ್ಲಿ ಜಾಗೃತೆ ಅಂತೇಳಿ ತುಳು ಅಕಾಡೆಮಿಯವರು ಪ್ರೋತ್ಸಾಹ ಮಾಡಿದಂಥ ಜಾಗೃತೆ ಅವರು ನಮ್ಮ ಇಲ್ಲಿಯ ದಿನೇಶ್ ಅತ್ತ ಅವರು ಕೂಡ ನಮ್ಮ ಊರಿನವರೇ ಅವರಾಗಿದ್ದಾರೆ, ಅವರು ಕೂಡ ಮಾಡಲಿಕ್ಕಿದ್ದಾರೆ. ಲಾಸ್ಟ್ ಕಡೆಯದಾಗಿ ಯಕ್ಷ ನೃತ್ಯ ಕೂಡ ನಮ್ಮಲ್ಲಿ ನಡೆಯಲಿಕ್ಕಿದೆ. ಅದು ಕೂಡ ನಮ್ಮ ಪಾಂಚಜನ್ಯ ಯಕ್ಷನಟೆಯಲ್ಲಿ ಮಂಜಿನಾಡಿ ಅವರು ವಿಶೇಷವಾಗಿ ಕಾರ್ಯಕ್ರಮವನ್ನು ನೋಡ್ಲಿಕ್ಕಿದ್ದಾರೆ. ನಾವು ಈಗಾಗಲೇ ಜಯರಾಮ್ ಶೆಟ್ಟಿ ಹೇಳಿದಾಗೆ ನಾವು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಈ ಸಲ ಎಲ್ಲ ನಮ್ಮ ದಾನಿಗಳ ಹತ್ರ ನಾವು ಭೇಟಿ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸರ್ಕಾರದ ಹಣ ಉಂಟು, ಆದರೆ ಕೊಡಲಿಲ್ಲ ಇಷ್ಟವರೆಗೆ, ಇನ್ನು ಕೊಡುವಂಥ ನಮ್ಮಲ್ಲಿ ದಾನಿಗಳು ತುಂಬ ಮಂದಿ ಕೊಡ್ತಾರಂತ ಹೇಳಿದ್ದಾರೆ. MRPL ಅವರು ಆಗಲಿ, NMPT ಅವರಾಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಮ್ಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಆ ಭರವಸೆಯೊಂದಿಗೆ ನಾವು ಹಬ್ಬಕ್ಕೋತ್ಸವವನ್ನು ಈ ಸಲ ಮಾಡ್ತಾ ಇದ್ದೇವೆ. ಮೆರವಣಿಗೆ ಈ ಸಲ ಇಲ್ಲ, ಯಾಕಂತ ಹೇಳಿದರೆ ಹಣದ ಅಭಾವ ಇರೋದು ಮೆರವಣಿಗೆಯನ್ನು ಮಾಡ್ತಾ ಇಲ್ಲ. ಆದರೆ ಬೇರೆಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನಾವು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಪತ್ರಿಕಾ ಮಾಧ್ಯಮದವರು ನಮ್ಮ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ಉಳ್ಳಾಲದ ಪತ್ರಿಕಾ ಮಾಧ್ಯಮದವರು ಕೊಟ್ಟಂಥ ಈ ಪ್ರೋತ್ಸಾಹ ನಮಗೆ ಅದು ಯಾವಾಗಲೂ ನಾವು ಮರೆಯಲಿಕ್ಕಿಲ್ಲ. ಯಾಕೆಂದರೆ ಹಬ್ಬಕ್ಕನಿಗೆ ಕೊಟ್ಟಂಥ ಪ್ರೋತ್ಸಾಹ, ಹಬ್ಬಕ್ಕೂ ಸಮಿತಿಗೆಲ್ಲ ಹಬ್ಬಕ್ಕೋಸ್ಕರ ಇದನ್ನು ಇಡೀ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಕೊಡುವಂಥ ವ್ಯವಸ್ಥೆಯನ್ನು ನೀವು ಮಾಡಿದಿರಿ. ತಾವೆಲ್ಲರೂ ಬರಬೇಕು ಆ ದಿವಸ. ಮತ್ತು ನಾವು ತಮ್ಮ ಇವತ್ತು ಬರಲಿಲ್ಲ ಅವರನ್ನು ಕೂಡ ಕರ್ಕೊಂಡು ಬಂದು ಇವತ್ತು ಹಬ್ಬಕ್ಕ ಉತ್ಸವವನ್ನು ಯಶಸ್ವಿಯಾಗಿ ಗೊಳಿಸಬೇಕಂತ ಕೇಳಿಕೊಂಡು ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇವೆ. ದಯಮಾಡಿ ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಮಾತ್ರ ನಮ್ಮ ಹಬ್ಬಕ್ಕ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇಡೀ ಒಂದು ನಮ್ಮ ದೇಶ ಮತ್ತು ಜಿಲ್ಲೆಯ ಮಾತೆಯರಿಗೆ ಬೇಜಾರು ಏನಂತ ಹೇಳಿದರೆ, ನಾವೆಲ್ಲ ಕಡೆ ಹೇಳ್ತಾ ಬರ್ತೇವೆ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ವಾಭಿಮಾನದ ಸಿಂಪಿಲಿ ಹಬ್ಬಕ್ಕೆ ಅಂತ. ಆದರೆ ಸರ್ಕಾರ ಯಾಕೆ ಈ ರೀತಿಯ ಒಂದು ನಿಲುವನ್ನು, ಯಾಕಂದರೆ ತಾವು ಹೇಳಿದಾಗೆ ನಮ್ಮ ಸ್ವಾಗತ ಅಧ್ಯಕ್ಷರು ಸಭಾಧ್ಯಕ್ಷರ ಬಳಿ ಪ್ರತಿ ಸಲ ಈ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ.
ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ. ಅದೇ ರೀತಿ ಜಿಲ್ಲಾಧಿಕಾರಿಯವರ ಹತ್ರ ಕೇಳಿ ಅಂದರೆ ಆಡಳಿತಾತ್ಮಕವಾಗಿ ಈ ಹಣ ಕೊಡಿ ಅಂತ ಯಾವುದೇ ಸ್ಪಂದನೆ ಇಲ್ಲ. ಇದೀಗ ಸಾರ್ವಜನಿಕರ ದೇಣಿಗೆ ಮತ್ತು ಸಂಘ ಸಂಸ್ಥೆಗಳ ದೇಣಿಗೆಯಿಂದಾದರೂ ಇವತ್ತು ಹಬ್ಬಕ್ಕ ಉತ್ಸವ ಸಮಿತಿಯೇ ಹಬ್ಬಕ್ಕಳ ಒಂದು ನೆಲೆಯನ್ನು ಮತ್ತು ಇಡೀ ದೇಶದಾದ್ಯಂತ ಒಂದು ಪ್ರಚಾರದ ಜೊತೆಗೆ ವರ್ಷಕ್ಕೊಮ್ಮೆ ಒಂದು ಅಧಿಕೃತವಾಗಿ ಮಾಡುವಂಥದ್ದು ಎಲ್ಲ ಹಿರಿಯರ ಸಹಕಾರ ಮತ್ತು ಹೋರಾಟದಿಂದ ನಡೀತಾ ಇದೆ. ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ಮುಂದಿನ ದಿನಗಳಲ್ಲಿ ಒಂದು ಹಕ್ಕೊತ್ತಾಯವನ್ನೇ ಕೊಡಬೇಕು. ಯಾಕಂತ ಹೇಳಿದರೆ ನಾವು ಬೇರೆ ಬೇರೆ ಉತ್ಸವಗಳಿಗೆ ಕೊಡುವಂಥ ಸರ್ಕಾರ ಅನುದಾನದಲ್ಲಿ ಅದೇನು ದೊಡ್ಡ ಅನುದಾನ ಕೊಡಲ್ಲ. ಇದ್ದಂಥ ಅನುದಾನ ಕೊಟ್ಟರೆ ಜನರಿಗೆ ಇನ್ನೂ ಕೂಡ ತಪ್ಪು ಮಾಹಿತಿ ಇದೆ. ಏನಾದರೂ ಯಾಕಂದರೆ ಒಂದು ಮಾತ್ರ ಇಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದರು. ಅದರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ ಮತ್ತು ಅಕಾಡೆಮಿಗಳು ಮಾತ್ರ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡೋದು ವಿನಃ ಬೇರೆಲ್ಲ ಹಣವನ್ನು ಸಾರ್ವಜನಿಕರ ದೇಣಿಗೆಯಿಂದಲೇ ನಾವು ಕೊಡುವಂಥದ್ದು. ಮತ್ತು ಉತ್ಸವದ ಸಂಪೂರ್ಣ ಖರ್ಚು, ಅದು ಚಪ್ಪರ ಇರಲಿ, ಲೈಟಿಂಗ್ ಇರಲಿ, ಎಲ್ಲವೂ ಕೂಡ ಬರುವಂಥದ್ದು ಉತ್ಸವದ ದೇಣಿಗೆಯಿಂದ ಮಾತ್ರ ಸಾಧ್ಯ. ಅದರಿಂದ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ರಾಣಿ ಹಬ್ಬಕ್ಕಳಿಗೆ ಒಂದು ನ್ಯಾಯವನ್ನು ಕೊಡುವಂಥ ರೀತಿಯಲ್ಲಿ ವರ್ಷಕ್ಕೆ ಒಂದು ಸಲ ಆದರೂ ನಮ್ಮ ಉತ್ಸವ ಸಮಿತಿಯಲ್ಲಿ ಎಲ್ಲ ಪಕ್ಷಗಳಿದೆ, ಎಲ್ಲ ಜಾತಿಯಲ್ಲಿದೆ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ನಮ್ಮ ಸಮಿತಿ ಮೀಸಲಾಗಿಲ್ಲ. ಇದರಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ದುಡಿಯುವಂಥದ್ದು, ಒಗ್ಗಟ್ಟಾಗಿ ಎಲ್ಲರ ಒಂದೇ ಉದ್ದೇಶ ರಾಣಿ ಹಬ್ಬಕ್ಕಳ ಒಂದು ಹೆಸರನ್ನು ಶಾಶ್ವತವಾಗಿ ನಾವೆಲ್ಲರೂ ಕೂಡ ಉಳಿಸಬೇಕೆಂಬ ಉದ್ದೇಶ. ದಯವಿಟ್ಟು ತಾವು ಕೂಡ ನಮ್ಮ ಜೊತೆ ಒಂದು ಸಹಯೋಗವನ್ನು ನೀಡಬೇಕು ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ. ಉಳ್ಳಾಳದ ವೀರರಾಣಿ ಹಬ್ಬಕ್ಕ ಉತ್ಸವ ಭಾಳ ವಿಜೃಂಭಣೆಯಿಂದ ತೊಕ್ಕೊಟ್ಟಿನ ಅಂಬೇಡ್ಕರ್ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ನಡೆದಂಥ ಈ ಪತ್ರಿಕಾಗೋಷ್ಠಿ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನು, ದೃಶ್ಯ ಮಾಧ್ಯಮದವರನ್ನು, ಛಾಯಾಚಿತ್ರಗಾರರನ್ನು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ ಉಳ್ಳಾಲ್ರವರಿಗೆ, ಹಾಗೆ ಸ್ವಾಗತ ಅಧ್ಯಕ್ಷರು ಮಾಜಿ ಶಾಸಕರು ಆಗಿರತಕ್ಕಂಥ ಜಯರಾಮ್ ಶೆಟ್ಟರಿಗೆ, ನಮ್ಮ ಗೌರವ ಉಪಾಧ್ಯಕ್ಷರಂಥ ಸದಾನಂದ ಬಂಗೇರ ಹಾಗೂ ದೇವಕಿ ಆರ್ ಉಳ್ಳಾಲ್ರವರಿಗೆ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಧನಲಕ್ಷ್ಮಿ ಗಟ್ಟಿಯವರಿಗೆ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲ ಮಾಧ್ಯಮ ಬಂಧುಗಳು ಹೆಚ್ಚು ಒತ್ತು ಕೊಟ್ಟು ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡುವುದಕ್ಕೆ ನಿಮ್ಮೆಲ್ಲರ ಸಹಕಾರ ನೀವು ನೀಡಬೇಕು ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಿದ್ದೇವೆ. ಜೈ ಹಿಂದ್.